ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನೆಲ್. ಹೇಗಿದ್ದೀರಿ? ಎಲ್ಲರೂ ಆರಾಮಾಗಿದ್ದೀರಿ ಅಂದ್ಕೊಳ್ತೀನಿ ನಾನು. ಆ್ಯಕ್ಚುಲಿ ಒಂದು 3-4 ದಿನದಿಂದ ವೀಡಿಯೋನ ಮಾಡಲಿಲ್ಲ. 3-4 ಒಂದು ವಾರ ಆಯ್ತು ಅಂದ್ಕೊಳ್ತೀನಿ ವೀಡಿಯೋ ಮಾಡಲಿಲ್ಲ. ರೀಸನ್ ಸಿಂಪಲ್ ಆಗಿದೆ. ಸೌಮ್ಯನ ಹಾಸ್ಪಿಟ್ಲಿನ ಕರ್ಕೊಂಡ್ಬಂದ್ವಿ, ಹುಷಾರಾಗಿದ್ದಾಳೆ. ಹಾಗಾಗಿ ಸ್ವಲ್ಪ ಬ್ಯುಸಿ ನಾನು ಆಗಿಬಿಟ್ಟೆ. ಹಾಗಾಗಿ ವೀಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ. ತುಂಬ ಜನ ಕೇಳ್ತಾಯಿದ್ರು, ಸೌಮ್ಯನಿಗೆ ಏನು ಮಗು, ಗಂಡ ಹೆಣ್ಣ ಅಂತೇಳಿ. ಹೇಳ್ತೀನಿ ಗಂಡ ಹೆಣ್ಣು ಅನ್ನೋದನ್ನ. ಅದಕ್ಕಿಂತ ಮುಂಚೆ ಸೌಮ್ಯನ ತೋರಿಸ್ತೀನಿ. ಸೌಮ್ಯನ ತೋರಿಸ್ಕೊಂಡ ಮುಂಚೆ ಸದ್ವಿನಿಗೆ ಎಷ್ಟು ಖುಷಿ ಆಯಿತು ಕೇಳುವ. ಪಾಪ ಬಂದು ಹೇಗೆ ಅನಿಸ್ತು? ಬಾಬಾ ಬಂದು ಎಂತ ಮಾತಾಡೋ? ಚಂದ ಆಯಿತು. ಮತ್ತೆ ಐ ಡೋಂಟ್ ನೋ. ಸೌಮ್ಯ ಈಗ ಮಲ್ಕೊಂಡಿದ್ದಾಳೆ. ನಾನು ಫಸ್ಟ್ ಅವಳನ್ನ ಮಾತಾಡಿಸ್ತೀನಿ. ಎಚ್ಚರಿಕೆ ಇದ್ದರೆ, ಇಲ್ಲ ಅಂತಂದರೆ ಆಮೇಲೆ ಮಾತಾಡಿಸ್ತೀನಿ ಅವಳನ್ನ. ನೋಡಿ, ಇಲ್ಲಿ ಮಲ್ಕೊಂಡಿದ್ದಾಳೆ. ಹೇಗಿದ್ದೀವಿ ಸೌಮ್ಯ? ಪರವಾಗಿಲ್ಲ. ಏನಾದರೂ ಮಿಸ್ ಮಾಡ್ಕೊಳ್ತೀನಿ ಅನಿಸ್ತೆ ಅಂತ? ಏನಿಲ್ಲ, ಪರವಾಗಿಲ್ಲ ಈಗ ಸ್ವಲ್ಪ. ಆ್ಯಕ್ಚುಲಿ ಮೊನ್ನೆ ಸ್ವಲ್ಪ ಅವಳಿಗೆ ಪೈನಲ್ಲೇ ಇತ್ತು. ಹಾಗಾಗಿ ಸ್ವಲ್ಪ ಅವಳಿಗೆ ಎದ್ದು ಕೂರ್ಲಿಕ್ಕೆಲ್ಲ ಅಷ್ಟೊಂದು ಆಗ್ತಿರ್ಲಿಲ್ಲ. ಈಗ ಪರವಾಗಿಲ್ಲ, ಬೆಟರ್ ಮೊನ್ನೆಗಿಂತನೂ. ಮತ್ತು ಇನ್ನೊಂದು ಏನು ಸಮಸ್ಯೆ ಆಗಿತ್ತು ಅಂತಂದರೆ, ಆ್ಯಕ್ಚುಲಿ ನಮ್ಮ ಇಲ್ಲಿ ತೋರಿಸ್ತೀನಿ. ಈಗ ಇಲ್ಲಿ ಕಾಟ್ ಉಂಟು, ಬಟ್ ಇಲ್ಲಿ ಮೊದಲು ಕಾಟ್ ಇರಲಿಲ್ಲ. ತುಂಬ ಜನ ನಾವು ವೀಡಿಯೋ ಎಲ್ಲ ಮಾಡಿದಾಗ ನೋಡಿರ್ಬೋದು. ಅವಳಿಗೆ ಇಲ್ಲಿ ಎದ್ದು ಕೂರ್ಲಿಕ್ಕೆಲ್ಲ ಆಗ್ತಿರಲ್ಲ ನೆಲದಲ್ಲಿ. ಹಾಗಾಗಿ ಈ ಕಾಟ್ ಒಂದು ಮೊನ್ನೆ ಹೋಗಿ ಹುಡುಕಿ ತೊಗೊಬಂದಿದ್ದು. ಹುಡುಕಿದ್ದು ಯಾಕಂತಂದರೆ, ನಮಗೆ ಅರ್ಜೆಂಟಿಗೆ ನಾ ತೊಗೊಂಡಿದ್ದು ಕಿಂಗ್ ಸೈಜ್. ಈ ಕಿಂಗ್ ಸೈಜು ಅರ್ಜೆಂಟ್ ರೆಡಿ ಎಲ್ಲೂ ಇರೋಲ್ಲ. ಯಾಕಂದರೆ ತುಂಬ ಜನ ಹೇಳ್ತಿದ್ರು ಕಿಂಗ್ ಸೈಜನ್ನು ಯಾರು ಪ್ರಿಫರ್ ಮಾಡಲ್ಲ, ಎಲ್ಲೂ ತೊಗೊಂಡು ಅಂದರೆ ತುಂಬ ಜನ ಕಮ್ಮಿ ಯೂಸ್ ಮಾಡೋದು. ಹಾಗಾಗಿ ರೆಡಿ ಇರೋದಿಲ್ಲ. ಆರ್ಡ್ರ್ ಕೊಟ್ಟರೆ ಮಾಡಿಕೊಡ್ತೀವಿ ಅಂಥೇಳಿ. ಪಾಪು ಈಗ ಇಲ್ಲ, ಮಲಗಿದೆ. ಹಾಗಾಗಿ ನಾನು ಹೋಗಿ ಹುಡುಕಿ ನೆಕ್ಸ್ಟ್ ನನಗೆ ಅಗರಿ ಅಂತ ಒಂದುಂಟು. ನಮಗೆ ನಾನು ಲಾಸ್ಟ್ ಟೈಮ್ ಒಂದು ಮೂಡುಬಿದ್ರೆ ಹೋದಾಗ ಅಲ್ಲಿ ನಾನು ನೋಡಿದ್ದೆ ಅಗರಿ. ಹಾಗಾಗಿ ನಮ್ಮ ಇಲ್ಲಿ AAD ಉಂಟು. ಹಾಗಾಗಿ ನಾನು ಅಲ್ಲಿ ಹೋಗಿ ಕೇಳಿದಾಗ ಆ್ಯಕ್ಚುಲಿ ಅಲ್ಲಿರಲಿಲ್ಲ, ಆದರೆ ಮೂಡುಬಿದ್ರೆ ಬ್ರಾಂಚಲ್ಲಿತ್ತು. ಮತ್ತು ಅಲ್ಲಿಂದ ತರಿಸಿ ನಮ್ಮ ಅದೇ ದಿನ ಡೆಲಿವರಿ ಕೊಟ್ಟರು. ಒಂದು ರೀಸನಬಲ್ ರೇಟ್, ಚೆನ್ನಾಗಿದೆ, ರೀಸನಬಲ್ ರೇಟಲ್ಲಿದೆ. ತುಂಬ ಏನು ಹೆವಿ ರೇಟ್ ಅಂತ ಅನಿಸ್ಲಿಲ್ಲ ನನಗೆ, ತುಂಬ ಕಮ್ಮಿ ಅನ್ನಿಸ್ತು ಅಲ್ವಾ? ತುಂಬ ಕಮ್ಮಿ. ಯಾಕಂದರೆ ನಾವು 1 ವರ್ಷಗಳ ಹಿಂದೆ ನಾನು ರೇಟ್ ಕೇಳಿದ್ದು, ಸೇಮ್ ಅದೇ ರೇಟು ಮೊನ್ನೆ ಸಹ ಇತ್ತು. ಹಾಗಾಗಿ ಮೊನ್ನೆ ಅದಕ್ಕಿಂತ ಸ್ವಲ್ಪ ಕಮ್ಮಿ ಅಂತ ಅಂದ್ಕೊಳ್ತೀನಿ ನಾನು. ಯಾಕಂದರೆ 16 ಚಿಲ್ಲರೆ ಇತ್ತು ಅಲ್ವಾ ಒಟ್ಟಿಗೆ? 17 ತನಕ ಇತ್ತು. ಬಟ್ ನನಗೆ ಈ ಸತಿ 1 ಸಾವಿರ ಕಮ್ಮಿ ಆಯಿತು. ಸೇಮ್ ಅದೇ ಡಿಸೈನ್, ಅದೇ ಮರ, ಚೆನ್ನಾಗಿದೆ. ಮರದ್ದು ಇದು ಪ್ಲೈವುಡ್ ಅಲ್ಲ, ಚೆನ್ನಾಗಿದೆ. ಇದು ತಲೆ ಇಡುವಲ್ಲಿ ನೋಡಿ, ಈ ರೀತಿ ಒಂದು ಕುಷನ್ ಇದೆ. ಅಲ್ಲಿ ಇದು ಕುಷನ್ ಅಲ್ಲಿ ತನಕ ಉಂಟು ಫುಲ್ಲು. ನಮ್ಮ 4 ಜನ ಮಲಗಲಿಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಕ್ಚುಲಿ ಮಲಗಿದ್ಲು, ಈಗ ನಾನು ಎಪ್ಸಿದ್ದೆ ಅವಳನ್ನ, ಈಗ ಎದ್ಲು. ಇನ್ನೊಂದು ನಾವು ಸಾರಿ ಕೇಳ್ತೀವಿ. ಯಾಕಂತಂದರೆ ಸದ್ಯಕ್ಕೆ ಮಗುವಿನ ಮುಖವನ್ನು ನಾವು ತೋರಿಸಲ್ಲ. ಎಲ್ಲಾದರೂ ವಿಡಿಯೋದಲ್ಲಿ ಬಂದಿದ್ದರೆ ಅದು ಬ್ಲರ್ ಮಾಡಿರ್ತೀನಿ, ದಯವಿಟ್ಟು ಬೇಜಾರು ಮಾಡಬೇಡಿ. ನೆಕ್ಸ್ಟು ಹೆಸರಲ್ಲಿಟ್ಟ ಆದ ನಂತರ ಖಂಡಿತವಾಗ್ಲೂ ನಿಮ್ಗೆ ನಾನು ಮಗುವಿನ ಮುಖವನ್ನು ತೋರಿಸ್ತೀನಿ. ಹಾಗೆಯೇ ಮಗು ಗಂಡ ಹೆಣ್ಣು ಅನ್ನೋದನ್ನ ಸೌಮ್ಯನ ಬಾಯಿಂದನೇ ಕೇಳೋಣ. ಹೇಳು, ನಿನಗೆ ಹುಟ್ಟಿದ್ದು ತುಂಬ ಜನ ಕೇಳ್ತಾಯಿದ್ರು, ಕಮೆಂಟ್ ಹಾಕಿದ್ರು, ಆರೋಗ್ಯ ಹೇಗುಂಟು ಅಂತ ಕಮೆಂಟ್ ಹಾಕಿದ್ರು. ಹಾಗೆಯೇ ಮಗು ಗಂಡ ಹೆಣ್ಣ ಅಂತಲೂ ಕೇಳಿದರು. ನೀನೇ ಹೇಳು. ಮಗು ನನ್ನ ಫೇವ್ರೇಟ್ ಹೆಣ್ಣು ಮಗುವೆ. ಹೌದು, ಫಸ್ಟಿದ್ದು ಗಂಡಲ್ಲ, ಹಾಗೆ ಹೆಣ್ಣಾಗಬೇಕಂತ ಆಸೆ ಇತ್ತು. ಅದೇ ರೀತಿ ಹೆಣ್ಣು ಮಗುನೇ ಆಗಿದೆ. ನಾನು ಕೇಳಿದಾಗ ತುಂಬ ಜನ ಕಮೆಂಟಲ್ಲಿ ತಿಳಿಸು ಅಂತ ಅಂದ್ಕೊಂಡೆ. ಆ ಕಮೆಂಟಲ್ಲಿ ತಿಳಿಸೋದಕ್ಕಿಂತಲೂ ಈ ರೀತಿ ವಿಡಿಯೋ ಮಾಡಿ ಡೈರೆಕ್ಟಾಗಿ ಹೇಳುವ ಅಂಥೇಳಿ ನಾನೀಗ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ಮತ್ತು ತುಂಬ ದಿನದಿಂದ ಅಂದ್ಕೊಳ್ತಿದ್ದೆ ವಿಡಿಯೋ ಮಾಡಬೇಕು ಅಂಥೇಳಿ, ಆಗ್ತಿರ್ಲಿಲ್ಲ ನನಗೆ. ಕೆಲವೆಲ್ಲ ಐಟಮ್ ತರಲಿಕ್ಕೆ ಅದು ಇದು ಅಂತೇಳಿ ಎಲ್ಲ ಓಡಾಡಬೇಕಾಗಿದೆ. ಯಾಕಂದರೆ ಇವಳು ಮಲಗಿದ್ದಾಳೆ, ನಾನು ಒಬ್ಬನೇ ಇರ್ತೀನಿ. ಅತ್ತೆ ಇದ್ದಾರೆ, ಬಟ್ ಅವ್ರು ಮನೇಲಿ ಇವಳು ನೋಡ್ಕೋಬೇಕು, ಇವಳು ಬಿಟ್ಟು ಹೋಗುವಾಗಿಲ್ಲ ನಮ್ಗೆ. ಹಾಗಾಗಿ ಅಲ್ಲಿ ಇಲ್ಲಿ ಹೋಗೋದೆಲ್ಲ ಆಗ್ತಿತ್ತು. ಫಸ್ಟ್ ಒಂದು 3 to 4 ಡೇಸ್ ನನಗೆ ಎಲ್ಲೂ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಯಾಕಂದರೆ ಪಾಪ ಅವಳು ಎದ್ದೇಳಲಿಕ್ಕೆ ಆಗ್ತಿರ್ಲಿಲ್ಲ, ಅತ್ತೆಗೊಬ್ಬರಿಗೆ ಕಷ್ಟ ಆಗ್ತಾಯಿತ್ತು. ಹಾಗೆ ಅವಳನ್ನ ಎಬ್ಸೋದು, ಕೂರಿಸೋದು, ಬಾತ್ರೂಮಿಗೆ ಕರ್ಕೊಂಡು ಹೋಗೋದು, ಹಾಗೀಗೆ ಅಂತೇಳಿ ನಮ್ಗೆ ಅವಳ ಜೊತೆ ಇರಬೇಕಾಯಿತು. ಎಲ್ಲಿ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ವೀಡಿಯೋ ಮಾಡಲಿಕ್ಕೆ ಸಹ ನಂಗೆ ಟೈಮ್ ಸಿಗ್ತಿರ್ಲಿಲ್ಲ. ಯಾಕಂದರೆ ನೈಟ್ ಸಹ ನಾವು ಮಲಗ್ತಿರ್ಲಿಲ್ಲ. ಯಾಕಂದರೆ ಅವಳು ಮಗು ಮಲಗಿಕ್ಕೆ ಬಿಡ್ತಿರ್ಲಿಲ್ಲ ನೈಟು. ಇವಳಿಗೆ ಪಾಪ ಎದ್ದೇಳಲಿಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ 2-3 ದಿನ ನಾವು ನೈಟ್ ನಿದ್ದೆ ಮಾಡಲಿಲ್ಲ. 1 ಗಂಟೆ 2 ಗಂಟೆ ಮ್ಯಾಕ್ಸಿಮಮ್ ಮಾಡಿದರೆ.
ಅದು ಸಹ ನಿದ್ರೆ ನಮ್ಗೆ ಸರಿ ಅನಿಸ್ತಿರಲಿಲ್ಲ, ನಿದ್ರೆ ಸಹ ನಾವು ಕರೆಕ್ಟಾಗಿ ಮಾಡಿರಲಿಲ್ಲ. ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಮಗು ಆಡೋದು ಅನ್ನೋ ಆ ಖುಷಿ ಉಂಟಲ್ಲ, ಆ ಖುಷಿಯಲ್ಲಿ ನಮ್ಮ ಸಣ್ಣ ಸಣ್ಣ ನೋವೆಲ್ಲ ಕಳಿತೀವಿ. ಬಟ್ ನಂದು ನೋವು ಆ್ಯಕ್ಚುಲಿ ನೋವಲ್ಲ, ಯಾಕಂತಂದರೆ ನಾನು ನಿದ್ದೆ ಬಿಟ್ಟಿದ್ದೊಂದು ಮಾತ್ರ. ಬಟ್ ಇವಳಿಗೆ ಉಂಟಲ್ಲ, ನನಗೆ ಡೆಲಿವರಿ ಆದಾಗ ಹೀಗೆ ಆಗುತ್ತೆ ಅನ್ನೋದು ಗೊತ್ತಾದರೆ ನನಗೆ ಫಸ್ಟು. ನಾನು ಸದ್ವಿನದ್ರಲ್ಲಿ ಸಹ ಹಾಗೆ, ಯಾಕಂದ್ರೆ ಇವಳು ನಾನಿರಲಿಲ್ಲ ಫಸ್ಟ್ ಒಂದು ಅಮ್ಮನ ಮನೆಯಲ್ಲಿ. ಇವಳು ಡೆಲಿವರಿ ಆಯಿತು. ಡೆಲಿವರಿ ಆದಾಗ ಹೋದೆ, ನೋಡ್ಕೊಂಬಂದೆ. ಅವಳಿಗೆ ಎಷ್ಟು ನೋವಿದ್ರೂ ನಮ್ಮ ಮನೆಯವ್ರ ನಮ್ಮ ಗಂಡ ಬಂದರು ನೋಡ್ಲಿಕ್ಕೆ ಅಂತೇಳಿ ನಗ್ತಾ ಮಾತಾಡಿ ಕಳಿಸ್ತಾಳೆ. ನಮ್ಗೆ ಗೊತ್ತಾಗಲ್ಲ ನೋವು ಏನು ಅನ್ನೋದು. ಆಮೇಲೆ ಎಲ್ಲಾದರೂ ಹೀಗೆ ಅಪರೂಪ ಹೋಗ್ತಿದ್ದೆ, ಮಾತಾಡಿಸ್ತಿದ್ದೆ, ಮಗು ನೋಡ್ಕೊಂಡು ಬರ್ತಿದ್ದೆ ಅಷ್ಟೇ. ಫಸ್ಟ್ 3 ತಿಂಗಳಾದಮೇಲೆ ನಮ್ಮ ಮನೆ ಬಂದಳು. ನಮ್ಮ ಮನೆಗೆ ಬರುವಾಗ ಅವಳಲ್ಲಿರೋ ನೋವೆಲ್ಲ ಅವಳಿಗೆ ಹೋಗಿದೆ, ವಾಸಿಯಾಗಿದೆ. ಹಾಗಾಗಿ ನನಗೆ ಅವಳ ನೋವು ಏನನ್ನೋದು ಗೊತ್ತೇ ಆಗ್ತಿರಲಿಲ್ಲ. ಬಟ್ ಇವಾಗ ತಿಳ್ಕೊಂಡು ನಿಜವಾಗ್ಲೂ ಒಂದು ಹೆಣ್ಣು ತಾಯಿ ಆಗಲಿಕ್ಕೆ ಎಷ್ಟು ಕಷ್ಟ ಬೀಳ್ತಾರೆ ಅನ್ನೋದು ನನಗೆ ಇವಾಗ ಅರ್ಥ ಆಯಿತು. ನಾವು ನಮ್ಮ ತಂದೆ ತಾಯಿ ಹಾಗೆ ನಾವು ನೋಡಿ ಬಿಟ್ಟು ತಂದೆ ತಾಯಿ ಅಲ್ಲಿದ್ದರೆ ನಾವಿಲ್ಲಿದ್ದೀವಿ. ನನಗೆ ಸೆಂಟಿಮೆಂಟ್ ತುಂಬ ಕಮ್ಮಿ. ಬಟ್ ಇವಳನ್ನು ನೋಡಿ, ಈ ಡೆಲಿವರಿ ಆದಾಗ ನೋಡಿದ ಮೇಲೆ ಅನಿಸ್ತಾ ಉಂಟು, ನಮ್ಮನ್ನು ಜನ್ಮ ಕೊಡುವಾಗ ನಮ್ಮ ತಾಯಿ ಅಷ್ಟೇ ಕಷ್ಟ ಬಿದ್ದಿರ್ತಾರಲ್ಲ ಅನ್ನೋದು. ಆ್ಯಕ್ಚುಲಿ ತಾಯಿ ಬಂದಿದ್ದು ಇವತ್ತು ನಿನ್ನೆ ಸಂಜೆ ನಿನ್ನೆ ಮಧ್ಯಾಹ್ನ ಬಂದರು, ಇವಾಗ ಹೊರಟೋದ್ರು. ಯಾಕಂದರೆ ನನ್ನ ತಂಗಿಗೆ ಎಕ್ಸಾಮ್ ಉಂಟು, ಹಾಗಾಗಿ ನಿಲ್ಲಿಕ್ಕೆ ಸಹ ಆಗಿಲ್ಲ ಅವರಿಗೆ. ನಿನ್ನೆ ಬಂದು ಇವತ್ತು ಹೋದರು. ನಾನು ವೀಡಿಯೋದಲ್ಲಿ ತೋರಿಸ್ಬೇಕಂತ ಅಂದ್ಕೊಂಡಿದ್ದೆ, ಆಗಲಿಲ್ಲ. ಬಟ್ ಹೋರ್ನಾಡು ವೀಡಿಯೋದಲ್ಲಿ ಅವ್ರು ಇದ್ದಾರೆ, ನೋಡ್ತಿದ್ದವರು ಆ ವಿಡಿಯೋ ನೋಡಿ. ನಾವು ಹೋರ್ನಾಡಿಗೆ ಹೋದ ವಿಡಿಯೋ ಕಳಸಕ್ಕೆ ಹೋದ್ದು ವಿಡಿಯೋದಲ್ಲಿ. ಹೇಳಿ. ಏನಿಲ್ಲ, ನಂದು ಅಂದರೆ ಕೆಲವು ಕೇಳ್ತಾ ಇದ್ರು ಹೀಗೆ ಹೇಗೆ ಏನು ಅಂದರೆ ಡೆಲಿವರಿ ಹೇಗೆ ಆಯಿತು ಮತ್ತು ನಾರ್ಮಲ. ಕೆಲವ್ರಿಗೆ ತುಂಬ ಜನ ಕೇಳ್ತಾರೆ. ನಾನು ವೀಡಿಯೋದಲ್ಲಿ ಖಂಡಿತ ಇನ್ನೊಂದು ಸಲ ನಾನು ಫುಲ್ ರಿಕವರ್ ಆದಮೇಲೆ ಖಂಡಿತ ಅದೊಂದು ವೀಡಿಯೋ ಮಾಡಿ ಹೇಳ್ತೀನಿ ನಾನು ಹೇಗೆ ಏನಾಯಿತು ಎಂತ ಅಂತ. ಬಟ್ ಇವಳಿಗೆ ನಾರ್ಮಲ್ ಡೆಲಿವರಿ ಆದ್ದು. ನಾರ್ಮಲ್ ಆದ್ರೂ ಕಷ್ಟ ಇದೆ. ಆ ಕಷ್ಟವನ್ನು ನಾನು ಹೇಳಿದ್ರೆ ಅರ್ಥ ಆಗಲ್ಲ, ಯಾಕಂದರೆ ನಾವು ಅದನ್ನು ಅನುಭವಿಸಿದ್ರೆ ನಮ್ಗೆ ಗೊತ್ತೂ ಆಗಲ್ಲ. ಜಸ್ಟ್ ಅವಳು ಹೇಳಿದ್ದನ್ನು ಕತೆ ರೀತಿ ನಿಮ್ಗೆ ಹೇಳಬೇಕಾಗತ್ತೆ, ಅದರ ಅನುಭವನ ಕೇಳಬೇಕು. ನಾನು ಯಾಕೆ ಹೇಳ್ತಿದ್ದೀನಿ ಅಂತ, ಇದು ನೀವು ಹೇಳಬೇಕು ಅಂತಲ್ಲ. ಒಂದು ಹೆಣ್ಣು ಒಂದು ಮಗುವಿಗೆ ಜನ್ಮ ಕೊಡೋ ಎಷ್ಟು ಕಷ್ಟ ಬೀಳ್ತಾಳೆ, ಅವಳಿರೋ ನೋವನ್ನು ಹೇಗೆ ಸಹಿಸ್ಕೊಳ್ತಾಳೆ ಅನ್ನೋದನ್ನ ಅವ್ರ ಹತ್ರ ಕೇಳಬೇಕು. ನಾವು ಅದನ್ನು ಹೇಳಿದರೆ ಸರಿ ಅನ್ಸಲ್ಲ, ನಮ್ಗೆ ಗೊತ್ತಾಗಲ್ಲ. ಅಲ್ಲಿ ನೋಡಿ, ಸದ್ವಿನ ಮಗುವಿನ ಜೊತೆ ಇದ್ದಾನೆ. ನಾನು ಮಗುವಿನ ಮುಖ ತೋರಿಸ್ತಾ ಇಲ್ಲ, ಮಗುವಿನ ಮುಖ ನಾಯಿಗೆ ತೋರಿಸೋದಿಲ್ಲ, ಸದ್ವಿನ ತೋರಿಸ್ತಿದ್ದೀನಿ. ಮಗು ಇಲ್ಲೇ ಮಲಗಿದ್ದಾಳೆ ನೋಡಿ, ಇಲ್ಲಿ ಮುಖ ಚೂರು ಕಾಣ್ತಾ ಉಂಟು. ಹಾಗಾದ್ರೆ ಮಗು ಮಲಗಿದ್ದಾಳೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಮಗುನ ಖಂಡಿತವಾಗ್ಲೂ ತೋರಿಸ್ತೀನಿ. ಅದೊಂದು ನಂಬಿಕೆ ಇದೆ, ತೋರಿಸ್ಬಾರ್ದು, ಫೋಟೋ ತೆಗಿಬಾರ್ದು ಅನ್ನೋದೊಂದು. ನಾವು ಅದನ್ನಷ್ಟು ಇದು ಮಾಡಲ್ಲ. ಬಟ್ ದೊಡ್ಡವರು ಅಂತಿರ್ತಾರೆ, ಹಿರಿಯರು ಅಂತಿರ್ತಾರಲ್ಲ, ಅವ್ರಿಗೆ ಮನಸ್ಸಿಗೆ ನೋವು ಮಾಡಿ ನಾವು ಯಾವತ್ತೂ ಅದನ್ನ ಮಾಡಬಾರ್ದು ಅಲ್ವ ಸೌಮ್ಯ? ಹಾಗೆ ಬೇಡ. ಅತ್ತೆನೂ ಹೇಳಿದ್ದಾರೆ, ಅಮ್ಮ ಹೇಳಿದ್ದಾರೆ, ಎಲ್ಲ ಹೇಳಿರೋದ್ರಿಂದ ಸದ್ಯಕ್ಕೆ ಯಾವುದು ಫೋಟೋ ತೆಗೆಯೋದಿಲ್ಲ ಅಥವಾ ವೀಡಿಯೋ ಮಾಡೋದಿಲ್ಲ. ಯಾವಾಗ ವೀಡಿಯೋ ಮಾಡ್ಬೋದು ನಾವು? ಅಲ್ಲ, ನಾಮಕರಣ ಆದ ನಂತರನೂ ಹೌದು, ತೊಟ್ಟಲು ಶಾಸ್ತ್ರ ಅಂತ ಇರುತ್ತಲ್ಲ, ನಾಮಕರಣ ಶಾಸ್ತ್ರ. ಅದಾದ ನಂತರ ಒಮ್ಮೆ ಮಗುವನ್ನು ಕ್ಲೀನಾಗಿ ತೋರಿಸ್ತೀನಿ. ಬೇರೆ ಏನಾದರೂ ಹೇಳಿಗುಂಟಾ? ಅವಳೀಗ ನೋವು ಇನ್ನೂ ಇದೆ ಪಾಪ. ನಾರ್ಮಲ್ ಡೆಲಿವರಿ ಅಂತ ತುಂಬ ಜನ ಅಂದ್ಕೊಳ್ತಾರೆ, ನಾರ್ಮಲ್ ಡೆಲಿವರಿ ಅಲ್ಲ 2-3 ದಿನದಲ್ಲಿ ರಿಕವರಿ ಆಗ್ತಾರೆ ಅಂತೇಳಿ. ಸಾಧ್ಯ ಇಲ್ಲ. ನನ್ನ ಪ್ರಕಾರ ಕರೆಕ್ಟಾಗಿ ರಿಕವರಿ ಆಗಲಿಕ್ಕೆ ಇನ್ನೂ 1.5-2 ತಿಂಗಳು ಬೇಕು. ಮತ್ತೆ ಎಷ್ಟು ಟೈಮ್ ಬೇಕು? ಮಿನಿಮಮ್ ಅಂದರೆ 40 ಡೇಸ್ ಆದರೂ ರೆಸ್ಟ್ ಮಾಡಬೇಕು. 40 ಡೇಸ್ ಅದೇ 1.5 ತಿಂಗಳು. ನಾನು ಎಷ್ಟು ಹೇಳಿದೆ? 2 ತಿಂಗಳು ಅಂದರೆ 10 ದಿನ ಆ ಕಡೆ ಈ ಕಡೆ. ಹಾಗೆ 1.5 ತಿಂಗಳು ಬೇಕೇ ಬೇಕು. ಕೆಲಸ ಮಾಡಬಾರ್ದು, ಮಾತ್ರ 16-20 ದಿವಸದಲ್ಲಿ ರಿಕವರ್ ಆಗ್ತಾರೆ. ಬಟ್ 100% ಪೇನ್ ಎಲ್ಲ ಕಮ್ಮಿ ಆಗುತ್ತಾ? ಪೇನ್ ಕಮ್ಮಿ ಆಗ್ತದೆ. ಮತ್ತೆ ಕೆಲಸ ಮಾಡಬಾರ್ದು, 40 ದಿನ ಆದರೂ ರೆಸ್ಟ್ ರೆಸ್ಟ್ ಬೇಕು. ಬಟ್ ನಾನು ಪೇನ್ ಕೇಳ್ತಿದ್ದೀನಿ, ಪೇನ್ ಕಡಿಮೆ ಆಗ್ತದೆ. ಆದರೆ ಸಿಸೇರಿಯನ್ ಎಲ್ಲ ಆಗಲ್ಲ, ಪೇನ್ ಇರಲ್ಲ ಅಂತ ಹೇಳ್ತಾರೆ. ಬಟ್ ಮತ್ತೆ ಪೇನ್ ಸ್ಟಾರ್ಟ್ ಆಗ್ತದೆ. ಅವರು ತುಂಬ ರೆಸ್ಟ್ ಮಾಡಬೇಕು, ಅದಕ್ಕೆ ಸಿಸೇರಿಯನ್ ಬೇಡ ಅಂತ ಹೇಳೋದು ಅಷ್ಟೇ. ತುಂಬ ನೋವು ಇರ್ತದೆ. ಆದರೆ ಅವರಿಗೆ ಆದರೆ ನನಗೆ ಇವರೊಬ್ಬರು ಬೇಕಿದೆ, ಅವ್ರಿಗೆ ಇಬ್ಬರು ಇಟ್ಕೋಬೇಕು ಪಾಪ, ತುಂಬ ಪೇನ್ ಇರ್ತದೆ. ಇವಳ ಮಾವನ ಮಗಳಿಗೆ ಸಿಸೇರಿಯನ್ ಆದ್ದು. ಅಂದರೆ ಫಸ್ಟ್ ಇದೊಳಗೆ ನಾರ್ಮಲ್ ಆಗಿತ್ತು, ಈ ಸಲ ನಾರ್ಮಲ್ ಲಾಸ್ಟ್ ಮೂಮೆಂಟಲ್ಲಿ ಡಾಕ್ಟ್ರು ಹೇಳಿದ್ದು, ಹಾಗೆ ಏನು ಮಾಡಲಿಕ್ಕಾಗಿರಲಿಲ್ಲ. ಮತ್ತು ಇವಾಗ ನಾವು ಡಾಕ್ಟ್ರುಗಳನ್ನ ಸಹ ದೂರ ಅಂತಲ್ಲ, ಅವ್ರಿಗೆ ಈಸಿಯಾಗಿ ಕೆಲಸ ಆಗಲಿ ಅಂತೇಳಿ ಸಿಸೇರಿಯನ್ ಮಾಡಿಬಿಡ್ತಾರೆ. ಬಟ್ ದೇರಳಗಟ್ಟಲ್ಲಿ ನಾನು ನೋಡಿದ ಹಾಗೆ
100ಅಲ್ಲಿ 90% ನಾರ್ಮಲ್ ಡೆಲಿವರಿ ಆಗುತ್ತೆ. ಎಲ್ಲೋ 10% ಅದು ಕ್ರಿಟಿಕಲ್ ಆಗಿದ್ರೆ ಮಾತ್ರ ಅವರು ಸಿಸೇರಿಯನ್ ಮಾಡ್ತಾರೆ. ಅದನ್ನು ನಾನೊಂದು ಅಬ್ಸರ್ವ್ ಮಾಡಿದೆ. ಯಾಕಂತಂದರೆ ಅವ್ರು ಕೇಳಲಿಲ್ಲ ಸಿಸೇರಿಯನ್ ಆಗುತ್ತೆ, ಯಾವುದ್ರಾಗಿ ಮಾತಾಡಲಿಲ್ಲ. ಅವರು ಟ್ರೈ ಮಾಡ್ತಾರೆ, ಲಾಸ್ಟ್ ಮೂಮೆಂಟ್ ತನಕ ಟ್ರೈ ಮಾಡ್ತಾರೆ ನಾರ್ಮಲ್ ಡೆಲಿವರಿಗೆ. ಒಂದು ವೇಳೆ ಆಗಲಿಲ್ಲ ಅಂತಂದಾಗ ಸಿಸೇರಿಯನ್ ಮಾಡ್ತಾರೆ. ಅದು ಲಾಸ್ಟ್, ಇನ್ನು ಬೇರೆ ವಿಧಿ ಇಲ್ಲ ಅಂತ ಹೇಳಿದಾಗ. ಬಟ್ ನಾನು ನೋಡಿದಾಗೆ ನಾನು 7 ಡೆಲಿವರಿ ಆದ ದಿನ ಎಷ್ಟು 8 ಡೆಲಿವರಿ ಆಯ್ತಲ್ಲ, ಹೌದು 8 ಡೆಲಿವರಿ ಆಯಿತು. ಅದೇ 4 ಅಂದರೆ 7 ಡೆಲಿವರಿ ಆದ ದಿನ ಅಲ್ಲ, ಆದ ಟೈಮಲ್ಲಿ 4 ಡೆಲಿವರಿ ಆಯಿತು. ನಾನು ಆದ ಟೈಮಲ್ಲೆಲ್ಲ ಮಧ್ಯಾಹ್ನದಿಂದ ಮಧ್ಯಾಹ್ನದ 2 ಗಂಟೆಯಿಂದ ರಾತ್ರಿ ನಂದು ಡೆಲಿವರಿ 7:30 ಆಗಿದ್ದಲ್ಲ, ಒಂದು 10 ಗಂಟೆ ಅಷ್ಟೊತ್ತಿಗೆ 3 ಡೆಲಿವರಿ ಆಗಿತ್ತು. ಆ ಟೈಮ್ 3 ಡೆಲಿವರಿ ಆಗಿತ್ತಂತೆ. ಒಟ್ಟು ಅವರು ಹೇಳ್ತಿದ್ರು 8 ಡೆಲಿವರಿ ಅಂತ ಹೇಳಿದ್ರು. ದಿನದ ಅಥವಾ ಬೆಳಗ್ಗೆಯಿಂದ ಒಂದು ದಿನದಲ್ಲಿ ಅಂತ, ಬೆಳಗ್ಗೆಯಿಂದ 7 ಆಗೋ ತನಕ 8 ಡೆಲಿವರಿ ಆಗಿತ್ತು. ಆ 8 ಡೆಲಿವರಿ ಸಹ ನಾರ್ಮಲ್, ಯಾವುದು ಸಿಸೇರಿಯನ್ ಡೆಲಿವರಿ ಎಲ್ಲ ನಾರ್ಮಲ್ ಆಗಿತ್ತು. ಜಸ್ಟ್ ನಾನು ಒಬ್ಬರಿಗೆ ಮಾತಾಡುವಾಗ ಅವ್ರು ಹೇಳಿದ್ದು ಹಾಗೆ ಖುಷಿ ಅನಿಸುತ್ತೆ. ಏನು ಅವ್ರ ಕೆಲಸ ಈಸಿ ಆಗಲಿ ಅಂತ ಏನು ಪ್ರೆಷರ್ ಆಗ್ತಾಯಿಲ್ಲ. ಬಟ್ ಕೆಲವು ಕಡೆ ಅವರು ಕೆಲಸ ಈಸಿ ಆಗಲಿ ಅಂತೇಳಿ ಮಾಡ್ತಾರೆ. ಬಟ್ ಎಲ್ಲದನ್ನು ಓಪನ್ ಆಗಿ ನನಗೆ ಹೇಳಲಿಕ್ಕೆ ಆಗೋದಿಲ್ಲ. ಅದನ್ನು ಡೆಲಿವರಿ ಆದವರಿಗೆ ಅರ್ಥ ಆಗುತ್ತೆ ಏನೋ ಅನ್ನೋದು. ಒಂದು ವೇಳೆ ಗಂಡಸರಿಗೆ ಅರ್ಥ ಆಗಲಿಲ್ಲ ಅಂತಾರೆ, ಮದುವೆ ಆಗಿದ್ದರೆ ನಿಮ್ಮ ಮಿಸ್ಸಸ್ ಹತ್ರ ಹೇಳ್ತಾರೆ. ಒಂದು ವೇಳೆ ಮದುವೆ ಆಗಿದ್ದವರು ನಿಮ್ಗೆ ಅಷ್ಟು ಅನುಭವ ಆಗುತ್ತೆ. ಎಲ್ಲದನ್ನು ತಿಳ್ಕೊಂಡು ಅನುಭವ ಮಾಡ್ಕೋಬಾರ್ದು, ಅನುಭವ ಅವರಿಗೆ ಆಗಬೇಕು, ಗೊತ್ತಾಗುತ್ತೆ ಏನು ಅನ್ನೋದು. ಏನೇ ಸ್ನೇಹಿತರೆ, ಇದಿಷ್ಟು ಇವತ್ತಿನ ಸಣ್ಣದಾಗಿ ಒಂದು ಬ್ಲಾಗ್ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಕೊಡ್ತೀನಿ. ಇಷ್ಟ ಲೈಕ್ ಕೊಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾವು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.